2013 ಸೆಪ್ಟೆಂಬರ್ ತಿಂಗಳಿನಲ್ಲಿ 3ನೇ ತಾರೀಕು ಇದೇ ಕಾರ್ಕಳಕ್ಕೆ ಒಂದು ಪೊಲೀಸ್ ಅಧಿಕಾರಿಯಾಗಿ ನಮ್ಮ ASP ಕಚೇರಿಗೂ ಚಾರ್ಜ್ ತಗೊಳ್ಳಿಕ್ಕೆ ಬರುವಾಗ ಒಂದು ಭಯ ಇತ್ತು. ಒಂದು ಹೊಸ ಸ್ಟೇಟ್ ಅದು, ನಮಗೇನು ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗಲ್ಲ. ಒಂದು ಪ್ರದೇಶ ಕೂಡ ನಕ್ಸಲ್ ಅಫೆಕ್ಟೆಡ್ ಪ್ರದೇಶವಾಗಿದೆ. ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ಸ್ ಪಕ್ಕ ಒಂದು ಮೂಲೆಯಲ್ಲಿ ಇರುವ ಒಂದು ತಾಲೂಕ, ಸ್ವಲ್ಪ ಅಂಡರ್ ಡೆವಲಪ್ಮೆಂಟ್ ಇರುವ ತಾಲೂಕ, ಉಡುಪಿ ಜಿಲ್ಲೆಯಲ್ಲಿರುವ ಬಹಳ ಒಂದು ಇಂಪಾರ್ಟೆಂಟ್ ಏರಿಯಾ ಅದು. ಇಲ್ಲಿ ನಮ್ಮ ಲೈಫ್ನಲ್ಲಿ ನಾವು ಒಂದು 2-3 ವರ್ಷ ಇಲ್ಲಿ ಕೆಲಸ ಮಾಡ್ತೀವಿ, ಜನ ಜೊತೆಗಿರ್ತೀವಿ. ಯಾವ ಥರ ಇದು ಬದಲಾವಣೆ ಆಗಬಹುದು? ASP ಆಗಿ ತಾವೆಲ್ಲ ಕೂಡ ಒಳ್ಳೆ ಒಂದು ಸಹಕಾರ ಕೊಟ್ಟು 1 ವರ್ಷ 7 ತಿಂಗಳಲ್ಲಿ ಸಹಕಾರ ಕೊಟ್ಟಿದ್ದೀರಾ. ಆಮೇಲೆ ಉಡುಪಿ SP ಆಗಿ 2.5 ವರ್ಷ ಸಹಕಾರ ಕೊಟ್ಟಿದ್ದೀರಾ. ಒಂದೊಂದು ದಿವಸ ಕೂಡ ನನ್ನ ಒಳಗಡೆ ಚಿಂತನೆ ಇರ್ತದೆ. ಕಾರ್ಕಳ ಮಾತ್ರ ಯಾವಾಗಲೂ ಸ್ವಲ್ಪ ಅನ್ಲಕ್ಕಿ ಪ್ರದೇಶವಾಗಿ ಔಟ್ಸೈಡ್ ಯಾರು ನೋಡ್ತಾರೋ ಅವ್ರ ಕಣ್ಣಕ್ಕೆ ಅದು ಕಾಣ್ತಾ ಇತ್ತು. ಸರ್ಕಾರ ಬೆಂಗಳೂರಲ್ಲಿ ಒಂದು ಪಕ್ಷದ ಸರ್ಕಾರ ಬರುವಾಗ ಇಲ್ಲಿ ಇರುವ MLA 200 ಪಕ್ಷದ MLA ಇರ್ತಾರೆ. ಇದು ನಾನು 1 ಸಾರಿ ಎಲ್ಲ 2 ಸಾರಿ ಎಲ್ಲ 3 ಸಾರಿ ನೋಡಿದ್ದೀನಿ. ஒரு ಉಡುಪಿயிலிருந்து ಕಾರ್ಕಳ ಬರಬೇಕನ್ನ ಒಂದು 50 ನಿಮಿಷ ಬೇಕು. 50 ನಿಮಿಷ ಅಂದ್ರೆ ದಾರಿಯಲ್ಲಿ ಗುಂಡು ಗುಡಿ ಎಲ್ಲ ಇರುತ್ತದೆ, ಎಲ್ಲ ದಾಟಿ 50 ನಿಮಿಷ ಬೇಕು. 4-5 ತಿಂಗಳು ಸಿಕ್ಕಾಪಟ್ಟ ಮಳೆ ಬರುತ್ತದೆ, ನಮ್ಮೆಲ್ಲರಿಗೂ ಗೊತ್ತು. 3 ತಿಂಗಳು ಕುಡಿಯುವ ನೀರಿನಲ್ಲಿ ಸಮಸ್ಯೆ ಇರುತ್ತದೆ, ಪ್ರಾಬ್ಲಮ್ ಇರುತ್ತದೆ. 3 ತಿಂಗಳು ಕುಡಿಯುವ ನೀರಿಗಿರುವ ಪ್ರಾಬ್ಲಮ್. ಯಾಕೆಂದ್ರೆ ಎಲ್ಲಾ ವಾಟರ್ ಕೂಡ ಬೇಗ ಡ್ರೈನ್ ಆಗಿ ಸಮುದ್ರಕ್ಕೆ ಹೋಗಿಬಿಡ್ತದೆ. ಇದೆಲ್ಲ ಈ ಏರಿಯಾ ಕಾರ್ಕಳ ಮಣ್ಣಕ್ಕಿರುವ ವೆರಿ ಸ್ಪೆಸಿಫಿಕ್ ಪ್ರಾಬ್ಲಮ್. ಕಾರ್ಕಳದಲ್ಲಿ ಹುಟ್ಟಿದ ಒಂದು ಪುಣ್ಯಾತ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಕೂಡ ಮಾಡಿದ್ರು, ಅದು ನಮಗೆ ಗೊತ್ತು. ಈ ಪಕ್ಷದಲ್ಲಿ ಒಂದು ಮುಖ್ಯಮಂತ್ರಿ ಕೂಡ ಬಂದಿದ್ದಾರೆ, ಈ ಭಾಗದಲ್ಲಿ ಹುಟ್ಟಿದವರು. ಅಣ್ಣ, ನಮಗೆ ಯಾವಾಗಲೂ ಸ್ವಲ್ಪ ಒಂದು ಅನ್ಲಕ್ಕಿ ಸ್ಟ್ರೀಕ್, ಒಂದು ಲಕ್ ಸರಿಯಾಗಿ ಕಾರ್ಕಳ ಜನಕ್ಕೆ ಸಿಗ್ತಾ ಇಲ್ಲ. ನಮಗೂ ಪಕ್ಷದವು ಅಲ್ಲಿ ಬೆಂಗಳೂರಲ್ಲಿ ಕೂಡ ಒಂದೇ ಪಕ್ಷ ಬರಬೇಕು, ಕಾರ್ಕಳದಲ್ಲಿ ಅದೇ MLA ಬರಬೇಕು. ಅಣ್ಣ, ಸುನಿಲ್ ಕುಮಾರ್ ಸಾಹೇಬ್ರವರು ಗುಂಡಲನಿ ಹಾರೋಸ್ಕೋಪ್ ಸ್ವಲ್ಪ ಚೆನ್ನಾಗಿರ್ಬೇಕು ಕಾಣ್ತದೆ. ಪಕ್ಷ ಅಲ್ಲಿ ಬಂದು ಇಲ್ಲಿ ಅದೇ ಪಕ್ಷದ ನಾಯಕರಲ್ಲಿ MLA ಆಗಿ ಬಂದು ಅದೇ ಪಕ್ಷದ ನಾಯಕರು ಇಲ್ಲಿ ಮಿನಿಸ್ಟರ್ ಆಗಿ ಬಂದು ಒಂದು 2 ವರ್ಷ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಸಿಕ್ಕಲ್ಲ ಸರ್, ಇದು ಬಹಳ ಕಷ್ಟ. ಪ್ರಜಾಪ್ರಭುತ್ವ ತಾವು ನೋಡಿದಿರನ ನಮ್ಮ ಇಡೀ ದೇಶದಲ್ಲಿ ಎಲ್ಲ ಕಡೆ ಸಿಕ್ಕಲ್ಲ. ಆ ಪಕ್ಷ ಅಲ್ಲಿ ಕೂರ್ಬೇಕು, ಬೆಂಗಳೂರಲ್ಲಿ ಕೂರ್ಬೇಕು, ಕಾರ್ಕಳದಲ್ಲಿ ಸರಿಯಾಗಿ ಬರಬೇಕು. ಆಮೇಲೆ ಆ ಪಕ್ಷದಲ್ಲಿ ಬಂದಿರುವ MLA ಒಂದು ದೊಡ್ಡ ನಾಯಕರಾಗಿ ಕಾಣಬೇಕು. ಪಕ್ಷದಲ್ಲಿ ಅವ್ರಿಗೊಂದು ಸೀನಿಯಾರಿಟಿ ಇರಬೇಕು, ಅವ್ರಿಗೊಂದು ಮಂತ್ರಿ ಸಿಕ್ಬೇಕು, ಸ್ಥಾನ ಸಿಕ್ಬೇಕು. ಅದೇ ಕಾರ್ಕಳಕ್ಕೂ ಒಂದು 3 ವರ್ಷ ಒಂದು ಮನುಷ್ಯಕ್ಕೆ ಮಂತ್ರಿ ಸ್ಥಾನ ಸಿಕ್ಕಿದ ಮೇಲೆ ಇಲ್ಲಿ ಡೆವಲಪ್ಮೆಂಟ್ ನಾವು ನೋಡ್ತಾ ಇದೀವಿ. ಬರುವಾಗ ನಮ್ಮ ಜಿಲ್ಲಾ ಅಧ್ಯಕ್ಷರವರು ಹೇಳ್ಕೊಂಡು ಬಂದಿದ್ರು, ಕಾರ್ಕಳದಲ್ಲಿ ಇಲ್ಲಿ ತಾರ್ ರೋಡ್ ಆಗ್ಬೇಕಂದ್ರೆ ನಮ್ಮ ತಲೆ ಮೇಲೆ ಆಗ್ಬೇಕು ಸರ್. ಎಲ್ಲಾ ಕಡೆಯಲ್ಲಿ ಕೂಡ ತಾರ್ ರೋಡ್ ಹಾಕಿದ್ದಾರೆ. ಸಿಕ್ಕಾಪಟ್ಟ ಚೆಕ್ ಡ್ಯಾಮ್ಸ್, 3-4 ಕಿಲೋಮೀಟರ್ ಒಂದು ಕಡೆ ನೋಡುವಾಗ ಎಲ್ಲಾ ಕಡೆ ಚೆಕ್ ಡ್ಯಾಮ್ಸ್. ಎಲ್ಲ ನಾವು ಜಾಸ್ತಿ ನೋಡ್ಲಿಕ್ಕೆ ಆಗಲ್ಲ. ಕಾರ್ಕಳದಲ್ಲಿ ಯಾರೆಲ್ಲಿ ಇದೀವಿ ನಮಗ್ ಗೊತ್ತು. ಅಂದ್ರೆ 3 ತಿಂಗಳು ಕುಡಿಯುವ ನೀರಿಗೆ ಎಷ್ಟು ಪ್ರಾಬ್ಲಮ್ ಇದೆ ನಮಗ್ ಗೊತ್ತು. ಚೆಕ್ ಡ್ಯಾಮ್ಸ್ ಎಲ್ಲ ಹಾಕಿ ಅದೆಲ್ಲ ಸರಿಯಾಗಿ ಸ್ಟೋರ್ ಮಾಡಿ ಕಣ್ಣಿಗೆ ಏನೇನು ಕೆಲಸ ಗೊತ್ತೋ ನಾವು ನೋಡ್ತಾ ಇದೀವಿ. ಒಳ್ಳೆ ರಸ್ತೆ ಇದೆ. ಉಡುಪಿ ಕಾರ್ಕಳ ಒಂದು 20 ನಿಮಿಷದಲ್ಲಿ ಬರಬಹುದು. ಮ್ಯಾಂಗ್ಳೂರ್ ಏರ್ಪೋರ್ಟ್ 1 ಗಂಟೆಯಲ್ಲಿ ಹೋಗಬಹುದು. ಆಲ್ಮೋಸ್ಟ್ ಝೀರೋ ನಕ್ಸಲ್ ಆಕ್ಟಿವಿಟಿ ಎಲ್ಲಿ ಕೂಡ ಇಲ್ಲ. ಇದೇ ಕಾರ್ಕಳದಲ್ಲಿ ಬಹಳ ಬುದ್ಧಿವಂತರು ಜಾಸ್ತಿ ಇರುವ ಊರು. ಬಟ್ ಇಲ್ಲಿ ನಾವು ಹೋಗುವಾಗ ಮಳೆ ಪ್ರದೇಶದ ಒಳಗಡೆ ಜನ ಇದ್ದಾರೆ, ಕಷ್ಟಪಟ್ಟ ಇದ್ದಾರೆ. ಅವ್ರಿಗೆ ಸರ್ಕಾರ ಸಹಕಾರ ಬೇಕು, ಅದು ನಾವು ನೋಡಿದ್ದೀವಿ. ಎಲ್ಲ ಮನೆ ಕೂಡ ರಸ್ತೆ ಮೇಲೆ ಇಲ್ಲ, ಎಲ್ಲ ಮನೆ ಕೂಡ ಒಂದು ಸಿಟಿದಲ್ಲಿ ಇಲ್ಲ. ತುಂಬಾ ಮನೆ ಕೃಷಿ ಮಾಡುವ ಮನೆ ರೋಡ್ಲಿಂದು 2 ಕಿಲೋಮೀಟರ್ 3 ಕಿಲೋಮೀಟರ್ 5 ಕಿಲೋಮೀಟರ್ ಒಳಗಡೆ ಸೆಪರೇಟ್ ಆಗಿದ್ದಾರೆ. ಇದು ಕ್ಷೇತ್ರ ಕೂಡ ಇಲ್ಲಿರುವ ಮನುಷ್ಯಕ್ಕಿಂತ ಕ್ಷೇತ್ರ ಮೇಲೆ ಒಂದು ಪ್ರೀತಿ ಇರಬೇಕು. ಇದು ನಮ್ಮ ಜಾಗ, ನಮ್ಮ ಜನ, ನಾವು ಮಾಡಬೇಕು. ಇವತ್ತು ಕಾರ್ಕಳ ಪುನಃ ಬಂದು 10 ವರ್ಷ ಬಿಟ್ಟು ಇಲ್ಲಿ ನೋಡುವಾಗ ಇಲ್ಲಿ ಆಗಿರುವ ಕೆಲಸ, ಇಲ್ಲಿ ಜನಕ್ಕೆ ಬಂದಿರುವ ನಂಬಿಕೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ವರ್ಕ್, ಕ್ವಾಲಿಟಿ ಆಫ್ ಲೈಫ್, ನಮ್ಮ ಎಲ್ಲ ಲೈಫ್ನಲ್ಲಿ ಕೂಡ ನಮ್ಮ ಲೈಫ್ ಒಂದು ಪಡಿ ಮೇಲೆ ಇದೆ, ಕೆಳಗಡೆ ಹೋಗಿಲ್ಲ. ಎಲ್ಲರೂ ಒಂದು ಚೂರು ಮೇಲೆ ಹೋಗ್ತಾ ಇದ್ದೀವಿ. ಅದಕ್ಕೆಲ್ಲ ಕೂಡ ಮುಖ್ಯ ಕಾರಣ ನಮ್ಮ ಭಾರತೀಯ ಜನತಾ ಪಾರ್ಟಿ, BJP. ಅದು BJPಗೆ ಕೂಡ ಕರ್ನಾಟಕ ಜನ ಬಹಳ ನಾವು ಟೆಸ್ಟ್ ಮಾಡಿ BJPಗೆ ತಾವು ಪವರ್ ಕೊಡ್ತಾ ಇದ್ದೀರಾ. ನಮ್ಮ ಮ್ಯಾಜಿಕಲ್ ನಂಬರ್ 113, 224 MLA ಇರುವ ಒಂದು ವಿಧಾನಸಭೆ ಇದು.
ನಮ್ಮ ಮ್ಯಾಜಿಕ್ ನಂಬರ್ 113. ಇದುವರೆ ತಾವು 113 ಕೊಟ್ಟಿಲ್ಲ, ಇದುವರೆ ಕೊಟ್ಟಿಲ್ಲ. ಫಸ್ಟ್ ನಾವು 50-50 ಸರ್ಕಾರದಲ್ಲಿ ಬಿಜೆಪಿ ಬಂದು ಎಷ್ಟು ಮಾಡಬೇಕೋ ಮಾಡಿ ತೋರಿಸಿ ಹೋಗಿದ್ದಾರೆ. ಆಮೇಲೆ 2018ನಲ್ಲಿ ಬಿಜೆಪಿ ನಂಬರ್ 1 ಪಾರ್ಟಿಯಾಗಿ ಬಂದಿತ್ತು. 3 ಪಾರ್ಟಿದಲ್ಲಿ ನಂಬರ್ 1 ಪಾರ್ಟಿಯಾಗಿ ಬಂದಿದ್ದೀವಿ. ಮಹಾರಾಷ್ಟ್ರಲ್ಲಿ ಯಾವ ತರ ಮಾಡಿದಾರೋ 2 ಜನ ನಂಬರ್ 2 ನಂಬರ್ 3 ಯಾರು ಬಂದಿದ್ದಾರೋ ಇವ್ರ ಜೋಪ್ನಲ್ಲಿ ಅವ್ರ ಕೈ ಹಾಕೊಂಡಿದ್ದಾರೆ, ಅವ್ರ ಜೋಪ್ನಲ್ಲಿ ಇವರ ಕೈ ಹಾಕೊಂಡು ಇಬ್ಬರು ಒಂದು ಸ್ವಲ್ಪ ಟೈಮ್ ಕೆಲಸ ಮಾಡಿದರು. ಅದು 2 ಕಳ್ಳರು ಒಟ್ಟಿಗೆ ಸೇರುವಾಗ ಅದು ಯಾವಾಗಲೂ ಜಗಳ ಬಂದೇ ಬರ್ತದೆ. ಅದು 3 ತಿಂಗಳಲ್ಲಿ ಬರಬಹುದು, ಅದು 1 ವರ್ಷದಲ್ಲಿ ಬರಬಹುದು. ಆಮೇಲೆ ಪುನಃ ನಮ್ಮ ಬಿಜೆಪಿಗೆ ಪವರ್ಗೆ ತಾವು ಜನ ಇಲ್ಲಿರುವ ಅವರೇ ಅವರೊಳಗಡೆ ಒಡೆದಾಡಿಕೊಂಡು ಬಿಜೆಪಿಗೆ ಪುನಃ ಪವರ್ ಕೈಗೆ ಬಂದ ಮೇಲೆ 3 ವರ್ಷ ಮಾತ್ರ ನಾವು ನೋಡ್ತಾ ಇದೀವಿ.